ಒಂದು ಸಿಂಹ ಒಬ್ಬಕ್ಕೆ ಧರಣಿಯ ಮೇಲೆ ಹಾರಿತು. ಆವಾಗಲೇ ನಾವು ಓದಿ ಆ ಸಿಂಹವನ್ನು ಬೆನ್ನಟ್ಟಿ ಆ ಧರಣಿಯನ್ನು ರಕ್ಷಣೆ ಮಾಡಿದ್ದೇನೆ. ತಂದದ ಹೆಣ್ಣು ಒಳ್ಳೆ ಕೆಲಸ ಮಾಡಿದ್ದೀರಿ. ಹೌದು, ಕರುಣಾಕರಲ್ವಿ. ಯಾರು ಕಷ್ಟದಲ್ಲಿದ್ದಾಗ ನಿಮ್ಮ ಮನಸ್ಸು ಕರಗಿ ಹೋಗ್ತದೆ. ಆಪತ್ತಿನಲ್ಲಿರುವಾಗ ರಕ್ಷಣೆ ಮಾಡಬೇಕಂತ ಹೊಣೆಗಾರಿಕೆ ನನ್ನದು. ಅದರಲ್ಲಿ ಕೂಡ ದೇವರು ನೀವು. ಹೌದು ಪ್ರಭು. ಅದಲ್ಲ, ನಿಮ್ಮನ್ನು ನೋಡುವಾಗ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಯಾಕೆ ಪ್ರಭು? ಮೂರು ಮೂರ್ತಿಗಳಲ್ಲಿ ಮೂರು ರೀತಿಯಂತ ಆಯುಧ ಉಂಟು. ಹೌದು, ಬ್ರಹ್ಮನಿಗೆ ಕೈಯಲ್ಲಿ ಬ್ರಹ್ಮದಂಡ, ಶ್ರೀಹರಿಗೆ ಆಯುಧ ರಾಜನ ಎನಿಸಿಕೊಂಡಂತ ಸುದರ್ಶನ. ನಿಮಗೆ ಹಾಗಲ್ಲ, ಮೂರು ಶಕ್ತಿ ಉಳ್ಳದ್ದು ತ್ರಿಶೂಲ. ತ್ರಿಶೂಲ ಇಲ್ಲದಿದ್ದರೆ ಶಿವನಿಗೆ ಶೋಭೆ ಇಲ್ಲ. ಅದು ನಿಮ್ಮ ಕೈಯಲ್ಲಿ ಸದಾಕಾಲ ಇರ್ತದೆ ಎಂಬಂತ ಸತ್ಯವು ನನಗೆ ಗೊತ್ತುಂಟು. ಪ್ರಭು, ಏನು ತ್ರಿಶೂಲ ಕಾಣುವುದಿಲ್ಲ, ಅಲ್ಲಿಗೆ ಹೋಯ್ತು. ಅದು ಅದನ್ನು ಮಕ್ಕಳ ಕೈಯಲ್ಲಿ ಕೊಡ್ತೇನೆ ಬರುವಾಗ. ಮಕ್ಕಳ ಕೈ ನಮ್ಮ ಒಳಗೆ ಉಂಟು. ಅಲ್ಲ, ಒಳಗಿರ್ಬಾರ್ದದು. ಅದು ನಿಮ್ಮ ಕೈಯಲ್ಲಿ. ಈಗ ಯಾಕ ಈಗ ನಾನಿದ್ದೇನಲ್ಲ ಇಲ್ಲಿ ನೀವಿರ್ತೀರಿ. ಬರ್ತಬೇಕಂತ ಪ್ರಭು, ಸದಾಕಾಲ ನಿಮ್ಮ ಸೇವೆಯನ್ನು ಮಾಡ್ತಾ ಬಂದವ ನಾನು. ನನ್ನಲ್ಲಿ ವಂಚನೆ ಬೇಡ. ಕರುಣಾಮೂರ್ತಿ ಅಂತ ನೀವು ಆ ತ್ರಿಶೂಲನ್ನು ಎಲ್ಲಿ ಇಟ್ಟಿದ್ದೀರಿ ಎಂಬುದಾಗಿ ಹೇಳುತ್ತೀರಾ ನನ್ನಲ್ಲಿ? ಹೇಳಿ ಪ್ರಭು, ಯಾಕೆ ವಂಚಿಸ್ತಾ ಇದ್ದೀರಿ? ಹೇಳದಿದ್ದರೆ ನಿನಗೆ ವಂಚನೆ ಮಾಡಿದ ಹಾಗೆ ಆಗ್ತದೆ. ನಿಜಾಂಶವನ್ನು ಹೇಳುತ್ತೀನಿ. ಆಯ್ತು ಪ್ರಭು. ಸಿಂಹ ಒಂದು ಬಂತು, ಒಬ್ಬಕ್ಕೆ ತರುಣಿ ನಾನು ರಕ್ಷಣೆ ಮಾಡಿದಂತೆ ಹೇಳಿದೆಯಲ್ಲ, ಆ ತರುಣಿ ಸೌಂದರ್ಯವಂತಹ ಹೆಣ್ಣು. ಯಾಕೋ ಏನು ಆಕೆಯ ರೂಪಕ್ಕೆ ಮರಳದಂತಹ ನಾನು ಆಕೆಯನ್ನು ಸೇರಬೇಕೆನ್ನುವಂತ ಆಸೆ ಆಯಿತು. ಅವಳ ಹತ್ರ ನಾನು ಕೇಳಿದೆ. ಆವಾಗ ಅವಳು ಏನು ಹೇಳಿದ್ರು ಗೊತ್ತಾ? ನಿಮ್ಮ ಕೈಯಲ್ಲಿದ್ದಂತಹ ಶೂಲವನ್ನು ಕೊಟ್ಟಿರಿ ಎಂದಾದರೆ ನಾನು ನಿಮ್ಮನ್ನು ಸೇರುತ್ತೇನೆ ಎಂಬುದಾಗಿ. ಅದಕ್ಕಾಗಿ ಅವಳಿಗೆ ಆ ಶೂಲವನ್ನು ನಾನು ಕೊಟ್ಟು ದರ್ಶನಂ ಚಿತ್ತನಾಶ. ಅವಳು ನೋಡಿದಾಗ ನಿಮ್ಮ ಮನಸ್ಸು ಸ್ವಲ್ಪ ಹಾಳಾಯ್ತು. ಹೌದೌದು, ಅವಳಿಗೆ ಕೊಟ್ಟು ಬಿಟ್ಟಿರಿ. ಇರ್ಲಿ ಪ್ರಭು. ಕಾಂತ, ಏನು ನಿಮ್ಮಲ್ಲಿ ಒಂದು ಸಂತೋಷವಿದೆ, ವಿಷಯವನ್ನು ಹೇಳಬೇಕಂತ ಇದ್ದೇನೆ. ನಾರದ ಮುನಿ ಏನಾದ್ರು ಬಂದ್ರೆ ನಿನಗೆ ಯಾರು ಕೂಡ ಬರ್ಲಿಲ್ಲ. ಒಂದು ಸಂತೋಷದ ವಿಚಾರ ಏನದು? ಬೇರೆ ಏನದು ಪ್ರಭು? ಈ ಹೊತ್ತಿನಲ್ಲಿ ನಾನು ಈಚೆ ನೋಡಿ ಏನೇ ಅರ್ಥ ಆಗಿಲ್ವಿ? ಗರ್ಭಿಣಿ. ಏನು ಮಾತಾಡ್ತೀನಿ? ಸಂಶಯ ಮಾಡೋದು ಕೊಡ್ತಾ ಇದ್ದೀನಿ ನೀನು. ಕಾಂತ, ಎಲ್ಲವೂ ನಿಮಗೆ ಗೊತ್ತುಂಟು. ಪಾರ್ವತಿಯ ಬಾಯಿಗೆ ಕೇಳಬೇಕಂತ ಆಸೆ ಏನು? ಏನು ಕಾಲಾಂತಕ ನೀವು. ಕಾಲ ಗರ್ಭದಲ್ಲಿ ಏನು ಅಡಗಿದೆ ಎಂಬುದಾಗಿ ತಿಳಿದುಕೊಳ್ಳುವಂತ ಸಾಮರ್ಥ್ಯ ಇರುವುದು ಮಹಾದೇವ ಅಂತ ನಿಮಗೆ ಮಾತ್ರ. ಪ್ರಭು, ಏನು ಭೂಲೋಕದಲ್ಲಿ ಮೃಗಬೇಟೆ ಆಡ್ತಿರುವಂತ ಸಮಯದಲ್ಲಿ ಕಾಡ ಕನ್ನಿಕೆ ಒಬ್ಬಳು ನಿಮಗೆ ಸಿಕ್ಕಿದಾಳಲ್ಲ, ಹೌದೌದು, ಅವಳು ಮತ್ತೆ ಯಾರು ಅಲ್ಲ, ಯಾರು ಆ ರೂಪದಲ್ಲಿ ಬಂದವನು ನಾನು. ಹೌದು ಪ್ರಭು. ಹೌದಾ? ಈಗ ಗರ್ಭಿಣಿ ಆಗಿದ್ದೀರಿ. ಇದೇನು ಮಾಡುದು ಎಂಬುದಾಗಿ ನನಗೆ ತೋಚುವುದೇ ಇಲ್ಲ. ಲೇಸಾಯ್ತು